ವಿರಾಮದ ನಂತರ ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಒಂದಂತೂ ಬಿಸಿ ಬಿಸಿ ಆದಂಥ ಮುತ್ತಿನ ವಡೆ ತಯಾರು. ಈಗ ಮುತ್ತಿನ ರೊಟ್ಟಿ ತಯಾರಾಗುತ್ತೆ ಮೇಡಮ್. ಈಗ ಮುತ್ತಿನ ರೊಟ್ಟಿ ಸ್ಟಾರ್ಟ್ ಮಾಡೋ. ಆಯ್ತು. ಎಸ್, ಫಸ್ಟಿಗೆ ಬೌಲ್ ತಗೊಂಡೆ. ಹಾಂ, ಇದು ಸಹ ಸೇಮ್ ಅದೇ ರೀತಿ ಪ್ರೋಸೆಸ್ ಮಾಡಿ ಇಟ್ಟಿರುವಂಥ ಎಣ್ಣೆಯಲ್ಲಿ ಫ್ರೈ ಮಾಡೋದು. ಇದನ್ನು ರೊಟ್ಟಿ ಹಾಗೆ ತಟ್ಟುದು. ಓಕೆ, ಇದೀಗ ರವೆ, ಗೋಧಿ ಹಿಟ್ಟು ಸ್ವಲ್ಪ, ಈರುಳ್ಳಿ, ಸೇಮ್ ಮಸಾಲ ಸಾಂಬಾರ್ ಪೌಡರಾ? ಓಕೆ, ತೆಂಗಿನಕಾಯಿ ತುರಿ, ಕೆಚಪ್, ಸೇಮ್ ಅದೇ ಎಲ್ಲ ಸಾಮಗ್ರಿಗಳ. ಆಗ ನಾವು ವಡೆಗೆ ಎಲ್ಲ ಏನೆಲ್ಲ ಹಾಕಿದ್ವಿ ಸೇಮ್ ಅಲ್ಲ? ಹೌದು, ಅದು ಮಾತ್ರ ಡೀಪ್ ಫ್ರೈ ಮಾಡಿದ್ದು. ಇದು ರೊಟ್ಟಿ ತಟ್ಟಿ. ಓಕೆ, ಅಂದರೆ ಅದೇ ಮಿಕ್ಸ್ಚರ್ ನಮಗೆ ಉಳಿದಿದ್ರೆ ನಾವು ಎರಡು ಸಹ ಮಾಡ್ಕೊಳ್ಬೋದು. ಓಕೆ, ಸ್ವಲ್ಪ ನೀರು ಬೇಕು. ಬಿಸಿಗೆ ಬಿಸಿ ಆಗ್ಲಿಕ್ಕೆ ಇದು ಕಲಿಸ್ತಾ ಇರುವಾಗಲೇ ಇಮಿಡಿಯೇಟ್ ಏನು ಕಾಯಬೇಕಂತ ಇಲ್ಲ, ಕಲಿಸ್ತಾ ಇರುವಾಗಲೇ ಮಾಡ್ಕೊಳ್ಬೋದು. ಕಲಸಿ ಇಮಿಡಿಯೇಟ್ ತಟ್ಟುದ ಇದು? ಹೌದು. ಓಕೆ, ಕಾವಲಿ ಕದ್ದಿದ ನೋಡುವ, ಎಲ್ಲ ಶಬ್ದ ಬರ್ತಿದ್ದ ಸ್ವಲ್ಪ ಕಾಯಿ. ಸೊ ಅಂದರೆ ಕಾವಲಿ ಪೂರ್ತಿ ಕಾದಿರಬೇಕು. ಹಾಂ, ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ. ಈಗ ಹಸಿ ಇರುವಾಗಲೇ ಎಣ್ಣೆ ಹಾಕಿದರೆ ಅದು ಹೀರ್ಕೊಳ್ತದೆ. ರುಚಿ ಸಾಕು. ಮುಚ್ಚಳ ಉಂಟಾ? ಮುಚ್ಚಳ ಮುಚ್ಚಿ ಕಾಯಿಸೋದಾ? ಮುಚ್ಚಳ ಇಟ್ಟರೆ. ಸೊ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ ಬೆಸ್ಟ್ ಅನ್ಸುತ್ತಲ್ಲ? ಓಕೆ, ಇದು ಓವರ್ ನೈಟ್ ಸೋಪ್ ಮಾಡಿ ಇಡಬೇಕಾ ಈ ಇದು ಸಾಬಕ್ಕಿಯನ್ನ? ರಾತ್ರಿನೂ ಮಾಡ್ಬೋದು. ಹಾಂ, ಇದರಲ್ಲಿ ಕಡುಬು ಕೂಡ ಮಾಡ್ತಾರೆ. ಕಡುಬು? ನಾವು ಊಟ ಮಾಡುವ ಅಕ್ಕಿಯನ್ನು ಕಡ್ದು ಇದನ್ನು ಸದ್ ಜೊತೆ ಮಿಕ್ಸ್ ಮಾಡಿ ಕಡುಬು ತರ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ. ಮೊದಲೆಲ್ಲ ಬರೀ ಪಾಯಸಕ್ಕೆ ಮಾತ್ರ ಹಾಕ್ತಾ ಇದ್ರು. ಈಗ ಎಲ್ಲವೂ ಕೂಡ ವಡೆ ಆಗ್ತಾ ಇದೆ, ರೊಟ್ಟಿ ಆಗ್ತಾ ಇದೆ, ಕಡುಬು ಕೂಡ. ದೇವರ ನೈವೇದ್ಯಕ್ಕೂ ಮೊದಲು ಅದನ್ನು ಬಳಸ್ತಿದ್ರು. ಸ್ವಲ್ಪ ಸಿಹಿಯಾಗಿ ಮಾಡಿ ದೇವರ ನೈವೇದ್ಯಕ್ಕೆ ಬಳಸ್ತಿದ್ರು. ನಿಮ್ಗೆ ಗೊತ್ತಾ, ಬೆಲ್ಲದ ಕೇಂಡಿ ಅಂತ ಒಂದು ಬರ್ತಿತ್ತು. ಹೌದು, ಬೆಲ್ಲದ ಕ್ಯಾಂಡಿ. ಅದಕ್ಕೂ ಆಗ್ತಾ ಇದ್ರ? ಬೆಲ್ಲದ ಪಾಕ ಮಾಡಿ. ಓಕೆ ಓಕೆ, ಅಂದ್ರೆ ಇದು ಸಿಗ್ತದೆ ನಮ್ಗೆ ಸಬ್ಬಕ್ಕಿ. ಅದು ಮೊದಲು ಮಕ್ಕಳು ಎಂಜಾಯ್ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತುಂಟಾ ಇಲ್ವಾ? ಬೆಲ್ಲದ ಕ್ಯಾಂಡಿ ಅದು ಪ್ಯಾಕೆಟ್ ಅಲ್ಲಿ ಚಿಕ್ಕದು ಈ ತರ ಬರುತ್ತಲ್ಲ, ಬರ್ತದೆ ಈಗ. ಐಸ್ ಕ್ಯಾಂಡಿ. ಹೌದು ಹೌದು, ಅದು ಬೆಲ್ಲದಿಂದ ಮಾಡುದು ಮಾತ್ರ. ಇದು ತಿರುಗಿಸುದಾ? ಹಾ, ಇದು ತುಂಬಾ ಲೈಟ್ ಆಗು ಕೂಡ ಇರುತ್ತೆ ಅನ್ಸುತ್ತಲ್ಲ? ಹೆವಿ ಅನ್ಸಲ್ಲ. ಅಕ್ಕಿದೆಲ್ಲ ಆದ್ರೆ ತುಂಬಾ ಹೆವಿ ಅನ್ಸುತ್ತೆ. ಅಕ್ಕಿ ಉದ್ದಿನ ಸ್ಮೂತ್ ಕೂಡ ಬರ್ತದೆ. ನನ್ಗೇನು ಅದ್ರ ಬಗ್ಗೆ ತುಂಬಾ ಒಲವು. ನಿಮಗೆ ಮುತ್ತು ಅಂದ್ರೆ ಇಷ್ಟನಾ? ಮುತ್ತು ಇಷ್ಟನಾ ನಿಮಗೆ? ಹೆಚ್ಚಾಗಿ ಅದರಿಂದಲೇ ಏನಾದ್ರು ತಯಾರು ಮಾಡ್ತಾ ಇರ್ತೀನಿ ತಿಂಡಿ ದಿನ. ಸೊ ನಿಮ್ಮ ಫೇವ್ರೆಟ್ ಇಂಗ್ರೀಡಿಯೆಂಟ್ ಅದು. ಸೊ ಇದು ಇಷ್ಟು ಕಾದ್ರೆ ಸಾಕ? ತೆಗೆಯುದಾ? ಇನ್ನೂ ಕಾಯ್ಬೇಕಾ? ಬೇಡ, ತೆಗೆಯುದಾ? ಉರಿ ಸಣ್ಣಕ್ಕೆ ಮಾಡು. ಎಣ್ಣೆ ಎಲ್ಲ ಹೆಚ್ಚಿಗೆ ಏನೂ ಇಲ್ಲ, ಸ್ವಲ್ಪ ಅಂದ್ರೆ ಕೊಲೆಸ್ಟ್ರಾಲ್ ಆಗಿರುತ್ತೆ. ಬೇಕಾದ್ರೆ ಬೇಡ. ಈಗ ತರಕಾರಿ ಬರೀ ಇದು ಕ್ಯಾರೆಟ್ ತುರಿ ಮಾತ್ರ ಹಾಕಿದ್ದೀರಿ, ಬೇರೆ ಎಲ್ಲ ಹಾಕ್ಬೋದಾ? ಹಾಕ್ಬಹುದು. ಅದೇನಾಗ್ತದೆ ನೋಡಿ, ಹೀಗೆ ಕಟ್ ಕಟ್ ಆಗ್ತದೆ.
ನಮಗೆ ಬೇಕಾದ ಹಾಗೆ ಶೇಪ್ ಕೊಡ್ಲಿಕ್ಕೆ ಆಗೋದಿಲ್ಲ. ತೆಳ್ಳಗೆ ಸ್ಪ್ರೆಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ತುಂಬ ತರಕಾರಿ ಹಾಕಿದ್ರೆ ಹಾಗೆ ಆಗುತ್ತೆ. ಇಲ್ಲದೆ ತೆಳ್ಳಗೆ ಮಾಡಿ ದೋಸೆ ಥರ ಬಿಡಿಸಿ ಮಾಡಿದ್ರೆ ಮಾಡ್ಬೋದು. ಎಸ್, ಇದು ಬಿಸಿ ಬಿಸಿ ತಿನ್ನೋದಕ್ಕೆ ಮಾತ್ರ ಚೆನ್ನಾನ ಹೇಗೆ, ಅಥವಾ ನಂತರ ಆ ಥರ ಏನಿಲ್ಲ? ಮಾಡಿದ್ರೆ ಟೇಸ್ಟ್ ಆಗಿದ್ರೆ ಇಮಿಡಿಯೇಟ್ ಖಾಲಿ ಆಗುತ್ತೆ. ನನಗೆ ಏನು ಬೇಕಾಗಿಲ್ಲ, ನಾನು ಹಾಗೆ ತಿಂತೀನಿ. ನಿಮ್ಮದು ಫೇವ್ರೇಟ್ ಅಲ್ಲ ಅದು? ಕೆಲವೊಂದು ಅದರಲ್ಲಿ ಎಲ್ಲ ಹುಳಿ ಉಪ್ಪು ಖಾರ ಎಲ್ಲ ಅದರಲ್ಲೇ ಇದೆ ಅಲ್ಲ, ಪುನಃ ಎಕ್ಸ್ಟ್ರಾ ಬೇಕು ಅಂತ ಇಲ್ಲ. ಅದು ತೆಂಗಿನಕಾಯಿ ತುರಿ ಬಿದ್ದದ್ರಿಂದ ಟೇಸ್ಟ್ ಬರ್ತದೆ. ಗಂಡನಿಗೆ ಮಕ್ಕಳಿಗೆ ಸಬ್ಬಕ್ಕಿ ಇಷ್ಟ ಇಲ್ಲ, ಹೀಗೆ ಮಾಡಿದ್ರೆ ಒಳಗಿದ್ದದು ಗೊತ್ತಾಗೋದಿಲ್ಲ, ತೆಗಿಲಿಕ್ಕೂ ಆಗೋದಿಲ್ಲ ಅಲ್ಲ, ಹೋಗ್ತದೆ ಒಟ್ಟಿಗೆ. ಸೊ ಯಾರೆಲ್ಲ ತರಕಾರಿ ತಿನ್ನಲ್ಲ ಅವ್ರಿಗೆ ಬೆಸ್ಟ್ ಇದೆ. ಮಕ್ಕಳಿಗೆ ಹಾಗೆ ಮಾಡೋದು ಸಣ್ಣ, ಅವ್ರು ಯಾವ್ದು ಇಷ್ಟ ಇಲ್ಲ ಹೀಗೆ ದೋಸೆಯಲ್ಲಿ ಅದರಲ್ಲಿ ರೊಟ್ಟಿಯಲ್ಲಿ ಹಾಕಿಕೊಟ್ರೆ ಹೋಗ್ತದೆ ಒಟ್ಟಿಗೆ. ಅದನ್ನು ಬಿಡಿಸಿ ಕುತ್ಕೊಳ್ಳಿಕ್ಕೆ ಇಲ್ಲದೆ ಅದು ಬೇಡ ಇದು ಬೇಡ ಅಂತಾರಲ್ಲ. ಆಫ್ ಮಾಡೋದಲ್ಲ. ಸೊ ಜೀರ್ಣಿಸಿಕೊಳ್ಳಿಕ್ಕೆ ತಿನ್ನಲಿಕ್ಕೂ ಏನೋ ಹೆಚ್ಚು ಶ್ರಮ ಪಡಬೇಕಾಗಿಲ್ಲ. ಖಾಲಿ ರೊಟ್ಟಿಗೂ ಇದಕ್ಕೂ ಅದೇ ವ್ಯತ್ಯಾಸ. ಅದಕ್ಕಾದರೆ ಸ್ವಲ್ಪ ಜೀರ್ಣ ತಡ ಕಷ್ಟ ಆಗ್ತದೆ. ಅಗ್ದು ತಿನ್ನಲಿಕ್ಕೂ ಎಲ್ಲ ಸ್ಮೂತ್ ಇರ್ತದಲ್ಲ. ಈಗ ಟೇಸ್ಟ್ ಮಾಡಿ ಒಟ್ಟಿಗೆ ಟೇಸ್ಟ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಸೊ ಆಗಲೇ ಮುತ್ತಿನ ವಡೆ ಮಾಡಿದರು. ಸೊ ಈ ಮುತ್ತು ಅವರಿಗೆ ತುಂಬ ಫೇವ್ರೆಟ್ ಅಂತೆ, ಹಾಗಾಗಿ ಮುತ್ತಿನ ರೊಟ್ಟಿ ಕೂಡ ಮಾಡಿಕೊಟ್ಟಿದ್ದಾರೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮುತ್ತಿನ ರವೆ ರೊಟ್ಟಿ ತಯಾರಿಸುವ ವಿಧಾನ: ಮೊದಲಿಗೆ ಅರ್ಧ ಗಂಟೆಗಳ ಕಾಲ ನೆನೆಸಿ ಅರ್ಧ ಬೇಯಿಸಿದ ಸಬ್ಬಕ್ಕಿಗೆ 1 ಕಪ್ ರವೆ, ಗೋಧಿ ಹಿಟ್ಟು 4 ರಿಂದ 5 ಚಮಚದಷ್ಟು, ಹೆಚ್ಚಿದ ಈರುಳ್ಳಿ, ಸಾಂಬಾರ್ ಪುಡಿ 1 ಚಮಚ, ತೆಂಗಿನ ತುರಿ 1 ಚಮಚದಷ್ಟು, ಟೊಮ್ಯಾಟೊ ಕೆಚಪ್, ಕ್ಯಾರೆಟ್ ತುರಿ, ಸ್ವಲ್ಪ ನೀರು ಹಾಕಿ ಮೃದುವಾಗಿ ಕಲಸಿಕೊಳ್ಳಿ. ಆನಂತರ ಕಾದ ತವಾದ ಮೇಲೆ ರೊಟ್ಟಿ ತಟ್ಟಿ ಮೇಲಿನಿಂದ ಸ್ವಲ್ಪ ಎಣ್ಣೆ ಹಾಕಿ ಎರಡೂ ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಮುತ್ತಿನ ರವೆ ರೊಟ್ಟಿ ತಯಾರು. ಎಸ್ ಮೇಡಮ್. ಸೊ ಬಿಸಿ ಬಿಸಿ ರೊಟ್ಟಿನೂ ತಯಾರು, ವಡೆನೂ ತಯಾರು. ಸೊ ವಡೆ ಟೇಸ್ಟ್ ನೋಡೋಣ. ತಗೊಳ್ಳಿ, ತಗೊಳ್ಳಿ. ಕುರ್ಕುರೆ ಮಜಾ ಬೇಕಾದರೆ ಮಾಡಿದ ತಕ್ಷಣ ತಿನ್ನಬೇಕು. ಕ್ರಿಸ್ಪಿ ಕ್ರಿಸ್ಪಿ ಆಗಿರುತ್ತಲ್ಲ. ಎಸ್. ನೀವು ಹೇಳಿದ ಪ್ರಕಾರ ಬಿಸಿ ಬಿಸಿ ಈ ಕಡೆ ಮಾಡಿ ಕೊಡ್ತಾ ಇರಬೇಕು. ಬಿಸಿ ಬಿಸಿ ಟೀ ಇರಬೇಕು ಅಥವಾ ಕಾಫಿ ಇರಬೇಕು. ಸೂಪರ್. ಸಂಜೆ ಹೊತ್ತಿಗೆ ಹೇಳಿ ಮಾಡಿಸಿದ್ದು. ಸೊ ಹೊರಗಡೆ ಅದರ ಔಟರ್ ಲೇಯರ್ ಕ್ರಿಸ್ಪ್ ಆಗಿದೆ, ಒಳಗೆ ಸಾಫ್ಟ್ ಆಗಿ ಬಂದಾಗಿದೆ. ಸೂಪರ್. ಸೊ ನಿಮ್ಮ ಫೇವ್ರೆಟ್ ಫಸ್ಟ್ ನೀವೇ ಟೇಸ್ಟ್ ನೋಡಿ ಹೇಗಾಗಿದೆ. ಮನೆಯಲ್ಲಿ ಮಾಡಿದಾಗೆ ಆಗಿದ, ಇನ್ನೂ ಚೆನ್ನಾಗಿದೆಯಾ ಹೇಳಿ. ಸೂಪರ್ ಇದೆ. ಇದು ರವೆ ಸ್ವಲ್ಪ ಕಡಿಮೆ, ನನಗಿದು ಸೂಪರ್ ಆಗಿದೆಯಾ? ಹಾಗೆ ಆಗಿದೆ. ಇದು ರವೆ ಸ್ವಲ್ಪ ಹಾಕ್ತಿದ್ರೆ ಸ್ವಲ್ಪ ಇನ್ನೂ ರವೆ ಹಾಕಬೇಕಾ? ಬಟ್ ಇದು ನನಗಿದು ತುಂಬ ಇಷ್ಟ ಆಯಿತು. ರೊಟ್ಟಿ ತುಂಬ ಟೇಸ್ಟಿಯಾಗಿದೆ. ಇನ್ನೊಂದು ನಾವು ಖಾರ ದೋಸೆ ಮಾಡ್ತೇವೆ, ಅದು ನೀವು ಹೇಳಿದ್ರಲ್ಲ, ಇದು ಎಷ್ಟೊತ್ತಿಗೆ ನಾನು ಆದರೂ ತಿಂತೀನಿ ಅಂತ. ಅದೊಂದು ಖಾರ ದೋಸೆ ನೋಡುವಾಗ ಇದೇ ರೀತಿಯಾಗಿದೆ. ಅದಂತೂ ನೀವು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ 3 ಹೊತ್ತು ಎಷ್ಟೊತ್ತು ಕೊಡಿ, ನಾನು ಅದನ್ನು ತಿಂತೀನಿ. ಯಾವುದು ಫೇವ್ರೆಟ್ ನಾವು ಅದನ್ನು ಎಷ್ಟೊತ್ತಾದರೂ ಅದನ್ನು ತಿಂತೇವೆ. ತುಂಬ ಚೆನ್ನಾಗಿದೆ. ಸೂಪರ್. ಸೊ ಎರಡೂ ಕೂಡ ಒಳ್ಳೆ ರೆಸಿಪಿ. ಸೇಮ್ ಇಂಗ್ರೀಡಿಯೆಂಟ್ ಇಟ್ಕೊಂಡು ನೋಡಿ ಎಷ್ಟು ಡಿಫ್ರೆಂಟಾಗಿ 2 ರೆಸಿಪಿ ನಾವು ಮಾಡ್ಬೋದು. ಸೊ ನಾವು ತಿನ್ನುವ ಆಹಾರವನ್ನು ಮೊದಲು ಇಷ್ಟಪಡಬೇಕು ಮತ್ತು ಯಾವುದು ಹಾಗಾಗ್ತದೆ ಹೀಗಾಗ್ತದೆ ಎಣಿಸದೆ ತೃಪ್ತಿಯಿಂದ ತಿನ್ನಬೇಕು. ಅದು ನಮ್ಮ ಶರೀರ ಸಹ ಅದೇ ರೀತಿ ಸ್ವೀಕರಿಸ್ತದೆ, ಅದೇ ರೀತಿ ನಮಗೆ ಅದು ರಿಯಾಕ್ಟ್ ಮಾಡ್ತದೆ. ಖಂಡಿತ. ಎಕ್ಸಾಕ್ಟ್ಲಿ.
ಮೇನ್ ನಮ್ಮ ಆರೋಗ್ಯದ ಗುಟ್ಟಿರೋದು ಅದೇ. ಅದು ಬೇಡ, ಅದು ಚೆನ್ನಾಗಿಲ್ಲ ಅಂತ ಮೊದಲೇ ನಾವು ಡಿಸೈಡ್ ಮಾಡ್ಕೊಳ್ಬಾರ್ದು. ಯಾವುದು ಕೊಟ್ಟರು ಇಷ್ಟಪಟ್ಟು ತಿನ್ನಿ, ತಿಂದ ನಂತರ ಮತ್ತೆ ಹೇಳಿ ಅಲ್ವಾ? ಕರೆಕ್ಟ್. ಸೊ ತುಂಬ ಚೆನ್ನಾಗಿದೆ ಮೇಡಮ್, ಎರಡು ಕೂಡ ಸೂಪರ್ ರೆಸಿಪೀಸ್. ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟ್ ಟೈಮ್ ನಮ್ಮ ಕಿಚನ್ಗೆ ಬಂದಿದ್ದೀರಿ, ಹೇಗೆ ಅನ್ನಿಸ್ತು ನನಗೂ ತುಂಬ ಖುಷಿ ಆಯಿತು ನಮ್ಮ ಟಿವಿಯಲ್ಲಿ ಅಡಿಗೆ ಮಾಡಿ. ಸೊ ನೆಕ್ಸ್ಟ್ ಅನುಭವ ಇದು ನನಗೆ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಅನುಭವದ ರೀತಿಯಲ್ಲಿ ನಿಮ್ಮ ಅನುಭವವನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ, ಒಳ್ಳೆ ರುಚಿಕರವಾದಂಥ ಖಾದ್ಯಗಳನ್ನು ನಮಗೆ ಹೇಳ್ಕೊಟ್ರಿ. ಸೊ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕಿರುಕಾಣಿಕೆ. ಸೊ ನಿಮ್ಮ ಅಡುಗೆ ಇನ್ನಷ್ಟು ಸುಲಭ ಆಗಲಿ ಅಂತ ಹೇಳಿ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಇವತ್ತಿನ ಈ ಸಂಚಿಕೆಯಲ್ಲಿ 2 ಸಾಬಕ್ಕಿಯಿಂದ ವಿವಿಧ ರೀತಿಯಾದಂಥ ಅಡುಗೆಗಳನ್ನು ನಮಗೆ ಮಾಡಿ ತೋರಿಸಿದ್ರು. ಆರೋಗ್ಯಕ್ಕೆ ತುಂಬ ಉತ್ತಮ ಅಂತ ಕೂಡ ಹೇಳಿದರು. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.